Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, ಎ ಯೂನಿಟ್ ಆಫ್ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಮುಕ್ಕ ಮ್ಯಾಂಗ್ಳೂರ್, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ಹಲೋ ನಮಸ್ಕಾರಗಳು, ವಣಕಂ ಅಂಡ್ ವೆಲ್ಕಮ್ ಟು ನಿಮ್ಮ ಪ್ರೀತಿಯ ಕಾರ್ಯಕ್ರಮ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-ಸ್ಟಾರ್ ಬಾಯ್ಲ್ಡ್ ರೈಸ್. ಖಂಡಿತ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ, ಕರೆ ಮಾಡಿ ಹೇಳ್ತಾರೆ, ಸೂಪರ್ ಆಗಿರೋ ಕಾರ್ಯಕ್ರಮ ರೀ, ಪ್ಯೂರ್ ಟ್ಯಾಲೆಂಟ್ಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಈ ಒಂದು ವೇದಿಕೆಯ ಬಗ್ಗೆ ನಾನು ಏನು ಹೇಳ್ಬೋದು ಅಂದರೆ, ಇಲ್ಲಿ ಮನೋರಂಜನೆ ನಾವಷ್ಟೇ ಕೊಡೋವಂಥದ್ದು, ಆದರೆ ಬರೋವಂಥ ಕಂಟೆಸ್ಟೆಂಟ್ ಅವರ ಟ್ಯಾಲೆಂಟ್ ಮುಖೇನ ಮಾತ್ರ ಮುಂದಿನ ರೌಂಡಿಗೆ ಹೋಗೋವಂಥದ್ದು. ಖಂಡಿತವಾಗ್ಲೂ ಅಂತಹ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ನನ್ನ ಕಡೆಯಿಂದ ದೊಡ್ಡ ಆಲ್ ದ ಬೆಸ್ಟ್. ಈ ಒಂದು ರೌಂಡ್ ಸೆಮಿಫಿನಾಲೆಯ ರೌಂಡ್, ಅದ್ರ ಜೊತೆಗೆ ಭಾವಗೀತೆಯ ರೌಂಡ್ ಆಗಿದೆ. ಸೊ ಭಾವನೆಗಳನ್ನು ಹಾಡಿನ ಮುಖೇನ ವ್ಯಕ್ತಪಡಿಸುವಂತಹ ರೌಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಒಂದು ಎಪಿಸೋಡನ್ನು ಶುರು ಮಾಡಬೇಕು ಅಂತಂದರೆ ಜಡ್ಜಸ್ ಡೆಫಿನೆಟ್ಲಿ ಇರಬೇಕು. ನೀವಂತೂ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ. ಖಂಡಿತ ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ಸೊ ನಮ್ಮ ಜೊತೆ ಇರುವಂತಹ 4 ಜಡ್ಜಸ್, 4 ರತ್ನಗಳು ಅಂತ ಹೇಳ್ಬೋದು. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಕೂಲ್ ಆಗಿ ಕಾಮ್ ಆಗಿರ್ತಾರೆ, ಕರೆಕ್ಟಾಗಿ ಏನು ಹೇಳಬೇಕು ಅದನ್ನು ಫೀಡ್ ಮಾಡ್ತಾ ಇರ್ತಾರೆ ಕಂಟೆಸ್ಟೆಂಟ್ಗಳಿಗೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ಗಿಟಾರ್ ಸ್ಪೆಷಲಿಸ್ಟ್ ರಾಜಗೋಪಾಲ್ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಇದೇ ರೀತಿ ಪ್ರೀತಿಯಿಂದ ನಮ್ಮ ಜೊತೆ ಇದ್ದರೆ ನಮ್ಮ ಕಾರ್ಯಕ್ರಮ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದೇ ರೀತಿ ಎವರ್ ಯಂಗ್ ಆ್ಯಂಡ್ ಎವರ್ ಎನರ್ಜೆಟಿಕ್ ಪರ್ಸನ್ ಆಫ್ ದಿಸ್ ಶೋ ಅಂತ ಹೇಳ್ಬೋದು. ದಟ್ ಇಸ್ ನಾನ್ ಅದರ್ ದ್ಯಾನ್, ನೋಡಿ ಅವ್ರ ಬಗ್ಗೆ ನಾನು ಯಾರು ಅಂತಲೇ ಹೇಳಿಲ್ಲ, ಬಟ್ ಅವ್ರಿಗೆ ಗೊತ್ತಾಯಿತು ಅದು ಅವರೇ ಅಂತ. ದಟ್ ಇಸ್ ನಾನ್ ಅದರ್ ದ್ಯಾನ್ ಕದ್ರಿಯ ಮುತ್ತು, ಕದ್ರಿ ಮಣಿಕಾಂತ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ, ಸ್ವಾಗತ, ಸುಸ್ವಾಗತ. ಆ್ಯಂಡ್ 2 ಮಹಾಗುರುಗಳು, ಅವ್ರ ಬಗ್ಗೆ ಪ್ರತಿ ಎಪಿಸೋಡಲ್ಲಿ ಹೇಳ್ತೀನಿ. ಅವ್ರ ಬಗ್ಗೆ ನಾನು ಸ್ಟಾರ್ಟ್ ಮಾಡಿದ್ರೆ ಎಂಡ್ ಮಾಡೋಕ್ಕಾಗಲ್ಲ, ಅಷ್ಟೊಂದಿದೆ ಅಂತ. ಸಿಂಪಲಾಗಿ ಹೇಳಬೇಕು ಅಂತಂದರೆ, ಅವರು ನಿಯರ್ಲಿ 150ಕ್ಕಿಂತಲೂ ಹೆಚ್ಚು ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ, 1000ಕ್ಕಿಂತ ಹೆಚ್ಚು ಹಾಡುಗಳನ್ನು ಬರೆದಿದ್ದಾರೆ. ಓ ಮಲ್ಲಿಗೆ ಅನ್ನುವಂತಹ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾದ ನಿರ್ದೇಶಕರು ನಮ್ಮ ತುಳುನಾಡಿನವರು. ದಟ್ ಇಸ್ ನಾನ್ ಅದರ್ ದ್ಯಾನ್ ವಿ ಮನೋಹರ್ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಬ್ಬರ ಬಗ್ಗೆ ನಾನು ಹೇಳಬೇಕು ಅಂತ ಇಲ್ಲ, ಟ್ಯಾಕ್ ಅಂತ ನೀವು ಇದು ಗೂಗಲಲ್ಲಿ ಅವ್ರ ಹೆಸರು ಹಾಕಿದ್ರೆ ಇಷ್ಟುದ್ದ ಬರುತ್ತೆ, ಓದೋದಕ್ಕೆ 2 ದಿನ ಬೇಕು. ದಟ್ ಇಸ್ ನಾನ್ ಅದರ್ ದ್ಯಾನ್ ಅವರು ಸಿಂಗರ್, ಮ್ಯೂಸಿಕ್ ಡೈರೆಕ್ಟರ್. ಅದನ್ನು ಪಕ್ಕಕ್ಕಿಟ್ರೆ ಅವರು ಫಸ್ಟ್ ಇಂಟ್ರೊಡ್ಯೂಸ್ ಆಗಿರೋವಂಥದ್ದು ತುಳು ಸಿನಿಮಾದ ನಾಯಕನಾಗಿ, ಇಫ್ ಐ ಆಮ್ ನಾಟ್ ರಾಂಗ್ ಅಲ್ವಾ? ಎಸ್, ದಟ್ಸ್ ನಾನ್ ಅದರ್ ದ್ಯಾನ್ ಗುರು ಕಿರಣ್ ಸರ್. ವೆಲ್ಕಮ್ ಟು ದ ಶೋ. ಎಸ್ ಗುರು ಸರ್, ಒಂದು ಪ್ರಶ್ನೆ ಉಂಡ ಅದಾದ ಮಂಡ ಹೆಂಗೆ ಗೊತ್ತಿದ್ದಿಲ್ಲ ಕಡೆ ಇದು ಇರ್ನಾಡೆ ಬರ್ಪುನಾಗಲು ಫಸ್ಟ್ ಕೇಳಿನ ಪ್ರಶ್ನೆ ಮ್ಯೂಸಿಕ್ ಹಿಡ್ದಿಲ್ಲ. ಫಸ್ಟ್ ಕೇಳಿನ ಪ್ರಶ್ನೆ ಸರ್ ನಾವು ಕುಜಲ್ ಇಂಚ ಸರ್ ಅಂಚ ನಮ್ಮನೆ ಹೆಲ್ದಿ ಅದು ಉಪ್ಪುನು ಅವನ ಪ್ರಶ್ನೆ ಡೆಫಿನೆಟ್ಲಿ ಕೇನು ಇರೋದೆ ಕೇಂದ್ರ ಅದು ಕಮ್ಮಿ ಇರೋದ್ರ ಬಗ್ಗೆ ಏನು ಎದುರು ಕಮ್ಮಿ ಬಟ್ ಕೇನು ಬಟ್ ದಾದಾಯ್ತು ಸೀಕ್ರೆಟ್ ದಾಲ್ ಉಂಡೆ ಸರ್ ದಯಪಂಡ ಇತ್ತೆ ಭಾರಿ ಸಮಸ್ಯೆ ಇಂಗ್ಲೆ ಕುಜಲ್ ತಾಲ್ ನಮ್ಮದ ಯಾನ್ ಆ್ಯಕ್ಚುಲಿ ಸ್ರೂಕು ಊಲ ಎಣ್ಣೆ ಪಾಡೋದು ಮನವರ್ಡ ಟ್ರೈ ಮಲ್ಪವಂತೆ ಆ ವರ್ಕ್ ಕಾಂಡೆ ಅನ್ಕೊಂಡು ವರ್ಕ್ ಆವಂದಿನ ಅವ್ರು ಯೂಸ್ ಮಾಡ್ತೀನಿ ಅಂಚ ಆದ್ರೆ ಇನ್ನೆರಕ್ಲಿ ಪನ್ನೊಂದು ಬರೀರಿ ಆ ಎಣ್ಣೆ ಯೂಸ್ ಮಲ್ಪೆರ ಬಲ್ಲಿಂದ ಎನಿವೇ ಸರ್ ಇರ ಆತ್ ಇತ್ತಿನ್ಲ ಅವ್ರನ್ನ ಬರೀಟ್ ಅದು ಖುಷಿ ಕುಲ್ದರ್. ದಟ್ ಇಸ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಯಾನ್ ಆರಿಜಿಡ್ ಯಾನು ಮುಲ್ ಕುಲ್ಲರ್ಲ ಎತ್ತಿಸಿ ಏನನ್ನು ನಿಜಾದ ಯಾನು ಮ್ಯೂಸಿಕ್ ಎದುರು ಪೋಡಂಡ ಕಾರಣ ಮೇರೆ ಯಾನ್ ಐ ಥಾಟ್ ಸ್ಟಾರ್ಟಿಂಗ್ ಟ್ರೈ ಮಲ್ತಂತೆ ಇತ್ತೆ ಮಾತಾಡಲ್ಲ ಎವ್ರಿಬಡಿ ಟ್ರೈಸ್ ಒಂದು ಸ್ಟಾರ್ಟಿಂಗ್ ಟ್ರೈ ಮಲ್ ಸುರು ಕೊಂಚ ರಡ್ ಆಲ್ಬಮ್ ಪ್ರೊಡ್ಯೂಸ್ ಮಲ್ತೆ ಯಾನೇ ಮಲ್ತೆ ಮನೋಹರ್ ಸರ್ ಲಿರಿಕ್ಸ್ ಬರೇನಿ ಐ ಕುಡಂಟ್ ಸೆಲ್ ಹೋಯ್ ಜಾವ್ ಓಕೆ ఒక ఎదురెదురు పోనా ఐ థాట్ ఓకే వర్క్ ఆపోజీ యాక్చువల్లీ బుడియా ఒక మ్యూజిక్ ఈజ్ నాట్ మై టీప్ ಅಂದು ಬುಡಿಯಾ ಐಡ್ದು ఒక ಸೆಕೆಂಡ್ ಟೈಮ್ ಐಡ್ದು ఒక ಮೇರ್ ಮ್ಯೂಸಿಕ್ ಡೈರೆಕ್ಟರ್ ಅದೇಪ ಕ್ಲಿಕ್ ಆಯ್ಯಾರ నేను ఏమన్నా అన్నట్టు పోయితుండేరు ಸೊ ಅಪ್ಪಾಗ ಅಸಿಸ್ಟೆಂಟ್ ಅದು ಏನು ಕಲ್ತೀನಿ ದಾದಾ ಮ್ಯೂಸಿಕ್ ಇಡು ಅಂದರೆ ಕಂಪೋಸಿಂಗ್ ದ ಸ್ಟೈಲ್ ಅವಾರ್ಡ್ ನೋಟೇಷನ್ಸ್ ಅವಾರ್ಡ್ ಕಲ್ತೀನಿ ಮೇರೆ ನೋಟಿಗೆ ಇತ್ತದು
ಸೊ ಆ ರಿಜಿಡ್ ಆ್ಯನ್ ಮುಲ್ಕುಲ್ಲಾರ್ಲೈತಜಿ. ವಾವ್, ಸೂಪರ್ ಸರ್, ಸೂಪರ್. ವಿ ಮನೋಹರ್ ಸರ್ ಬಗ್ಗೆ ತುಂಬ ಸರ್ ಹೇಳಿ ಸರ್ ಪ್ಲೀಸ್. ಅವು ಆರ್ನ ಮಲ್ಲ ಗುಣ ಆ್ಯಕ್ಚುಲಿ ಆರು ರೆಡ್ ಆಲ್ಬಮ್ ಎನ್ನಡ ದುಂಬೆ ಮಲ್ತದ ಮ್ಯೂಸಿಕ್ ಡೈರೆಕ್ಟರ್ ಎನ್ನಡ ದುಂಬೆ ಆದಿತ್ಯದ ಎಂಕ ಅವಾಗ ಆ ಕಲ್ಪನೆ ನಿಜ ಯಾನ್ ಮ್ಯೂಸಿಕ್ ಡೈರೆಕ್ಟರ್ ಆಪೆಂದು ಆ ಆಲ್ಬಮ್ ಕೇಳಿದ ಎಂಕ್ ಆಶ್ಚರ್ಯ ಉಂಡು. ಒಂದು ಎಂಚೆ ಮಲ್ತಾರೆ ಗುರು, ಇದು ಎಂಚಂದು ಇದು ಆರ್ಕೆಸ್ಟ್ರೇಷನ್ ಎಂಚೆ ಪುರ ಒಂದು ಎಂಕ್ ಒಂಜಿ ವಿಸ್ಮಯ ಅವ್ರು ಮಲ್ತನ ಪುರ. ಬುಕ್ಕ ಐಕಿ ಯಾನು ಹೆಂಗ್ ಪದ್ಯ ಬರ ಹೆಂಗೆ ಪಂಡ್ಯರು ಬರೆದು ಮಾತಾಡ ಬುಕ್ಕ ಅವರು ಆತನ ಅವೇ ಮಂಡಡಿತನು ಬೇರೆ ಅಡಿದಕ್ಕ ಬೇರೆ ಡ್ರಮ್ಸ್ ಪ್ಲೇ ಮಲ್ಪೇರು, ಗಿಟಾರ್ ಪ್ಲೇ ಮಲ್ಪೇರು, ಕೀಬೋರ್ಡ್ ಕಾರ್ಡ್ಸ್ ಮಾತ ಪ್ಲೇ ಮಲ್ಪೇರು. ಎಂಕ್ ಆಶ್ಚರ್ಯ ಉಂಡು. ಐಡ್ದಕ್ಕ ಎಂಕ್ ಅಂಚಾದ ಯಾನು ಯಾರೇನು ಲೆತ್ತೊಂದು ಬಲೆ ಒಟ್ಟಿಗೆ ವರ್ಕ್ ಮಲ್ಪಗ ಒಂದು ಪಣ್ಣಿ. ಓಕೆ, ಅಂಚಾದ ಫಸ್ಟ್ ಟ್ಯಾಲೆಂಟ್ ಎರಡು ಇತ್ತುಂಡು, ಬೇಸಿಕಲ್ ಆರ್ ಟ್ಯಾಲೆಂಟೆಡ್ ಗುರು. ಸೊ ಅಂಚಾದ ಒಂಜಿ ಎಂಕ್ ಹೆಲ್ಪ್ ಆಂಡು ಆ ಟೈಮ್ ಎಂಕ್ಲ ಒಟ್ಟಿಗೆ ಮಸ್ತ್ ಕೆಲಸ ಮಾಡ್ತಾರೆ. ಸೂಪರ್ ಸರ್. ಹೆಂಗಿತ್ತ ಟ್ಯಾಲೆಂಟ್ ದೊಟ್ಟದು ಆಪರ್ಚುನಿಟಿ ರೈಟ್ ಟೈಮ್ ತಿಕ್ಕೋಡು ಖಂಡಿತ ಟ್ಯಾಲೆಂಟ್ ವರ್ಕ್ ಆಗೋದು ಸೂಪರ್. ಇದರ ಅರ್ಜೆಂತ ಸ್ಟೋರಿಲಕ್ಕೆ ಹೆಂಗೆ ಎರನ್ ಪುಗಾರೋಡನೆ ಕನ್ಫ್ಯೂಸ್ ಅವನು ಸರ್. ಬಟ್ ವಿ ಮನೋಹರ್ ಸರ್ನ ಬಗ್ಗೆ ಯಾನ್ಲ ಟಿವಿ ಮಸ್ತ್ ಕೇಂದ ಪನ್ಪುನೆಲ್ಲ ಕೇಂದ ಅದ ಮಸ್ತ್ ನ್ಯೂ ಟ್ಯಾಲೆಂಟ್ಸ್ಗೆ ಸಪೋರ್ಟ್ ಮಲ್ತೀನಿ ಅಂಚ ಮಲ್ಲ ಮನಸ್ಸುದಾರಿ ಇருந்து. ಸೊ ಅವೇ ಬೇಲೆಲ್ಲ ಗುರು ಅಣ್ಣೆಲ್ಲ ಮಲ್ತೊಂದಿಲ್ಲ ಎಂಕಲ್ ಅಂಚನ ಆರ್ಟಿಸ್ಟ್ನಕ್ಲೆಲ್ಲ ಸಪೋರ್ಟ್ ಮಲ್ತೊಂದಿಲ್ಲಾರೆ. ಸೊ ಇರೆಗ್ಲ ಥ್ಯಾಂಕ್ ಯು ದಾಕ್ ಬನ್ನಿ ಇರು ಸಪೋರ್ಟ್ ಮಲ್ತೀನಿ ಇನ್ನು ಎಂಕಲ್ನ ಊರ್ದ ಪುದರ್ ಇಡೀ ಕರ್ನಾಟಕದ ಮಲ್ಲ ಮಟ್ಟಿಡ್ ರಾವೊಂದುಂಡು. ಥ್ಯಾಂಕ್ ಯು ಸೋ ಮಚ್. ಮಾತರೆಗ್ಲ 4 ಜಡ್ಜಸ್ ನಕ್ಲೆಗ್ಲ ಥ್ಯಾಂಕ್ ಯು. ಸೊ ಇನ್ನಿತ ಶೋ ಸ್ಟಾರ್ಟ್ ಮಲ್ಪುನಂಚಿನ ಟೈಮ್. ಸೊ ಇನ್ನಿತ ಶೋ ಸ್ಟಾರ್ಟ್ ಮಲ್ಪಡ್ದಾಂಡ ಫಸ್ಟ್ ದ ಸಿಂಗರ್ ರೆಡಿ ಆದುಲ್ಲೇರು ಸಾಂಗ್ ಪಂಡ್ರೆ ಭಾರ್ಗವ್ ಆಚಾರ್ಯ. ಸೊ ಅರ್ನ ಒಂಜಿ ಬ್ಯೂಟಿಫುಲ್ ಆನಂಚಿನ ವಾಯ್ಸ್ ಇಡು ಬ್ಯೂಟಿಫುಲ್ ಆನಂಚಿನ ಸಾಂಗ್ ರೆಡಿ ಮಲ್ತು ಬೈದರು. ಸೊ ಅರೆಗ್ ಆಲ್ ದ ಬೆಸ್ಟ್ ಪನೊಂದು ಅರೆಗ್ ರಡ್ ಕೈನ್ಲ ಒಂಜಿ ಮಲ್ತದ ಚಪ್ಪಾಳೆ ಕೊಡ್ತಾರೆ. ವೆಲ್ಕಮ್ ಅನ್ ಪ್ಲೇಸ್. ಸೊ ಪ್ಲೀಸ್ ವೆಲ್ಕಮ್ ಭಾರ್ಗವ್ ಆಚಾರ್ಯ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ತಿಂಗಳು ಮೂಡಿ ಬೆಳಕಿನ ಕೋಡಿ, ತಿಂಗಳು ಮೂಡಿ ಬೆಳಕಿನ ಕೋಡಿ ಚೆಲ್ಲಾಡಿದೆ ಈಗ ರಂಗೇರಿದೆ, ಚೆಲ್ಲಾಡಿದೆ ಈಗ ರಂಗೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಮರಗಿಡ ನೆಲದ ಮೇಲೆ ನೆರಳನು ಹಾಸಿದೆ, ಹೂಗಳ ದಳಗಳ ನಡುವೆ ನಿನ್ನದೇ ಬೆರಳಿದೆ, ಮರಗಿಡ ನೆಲದ ಮೇಲೆ ನೆರಳನು ಹಾಸಿದೆ, ಹೂಗಳ ದಳಗಳ ನಡುವೆ ನಿನ್ನದೇ ಬೆರಳಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ತಿಂಗಳು ಮೂಡಿ ಬೆಳಕಿನ ಕೋಡಿ ಚೆಲ್ಲಾಡಿದೆ ಈಗ ರಂಗೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಗಾಳಿಯ ಜತೆಯ ಗಂಧವು ನಿನ್ನನ್ನು ಸವರಿದೆ, ಒಳಗು ಹೊರಗು ವ್ಯಾಪಿಸಿ ಯೌವನ ಕೆರಳಿದೆ, ಗಾಳಿಯ ಜತೆಯ ಗಂಧವು ನಿನ್ನನ್ನು ಕವರಿದೆ, ಒಳಗು ಹೊರಗು ವ್ಯಾಪಿಸಿ ಯೌವನ ಕೆರಳಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ,
ಕೆಂಪೇರಿದೆ ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಕೊಳದಲ್ಲಿ ಮೂಡಿದ ಬಿಂಬವು ಲೋಕವ ತೆರೆಸಿದೆ. ಕೊಳದಲ್ಲಿ ಎಂತಹ ಕನಸಿನ ಲೋಕವು ತೆರೆದಿದೆ. ಕೊಳದಲ್ಲಿ ಮೂಡಿದ ಬಿಂಬವು ಲೋಕವ ತೆರೆಸಿದೆ. ತಳದಲ್ಲಿ ಎಂತಹ ಕನಸಿನ ಲೋಕವು ತೆರೆದಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ತಿಂಗಳು ಮೂಡಿ ಬೆಳಕಿನ ಕೋಡಿ, ತಿಂಗಳು ಮೂಡಿ ಬೆಳಕಿನ ಕೋಡಿ ಚೆಲ್ಲಾಡಿದೆ. ಈಗ ರಂಗೇರಿದೆ, ಚೆಲ್ಲಾಡಿದೆ. ಈಗ ರಂಗೇರಿದೆ. ಓಕೆ ಮಿಸ್ಟರ್ ಭಾರ್ಗವ್, ನಿಮಗೆ ಖುಷಿ ಆಯ್ತಾ? ಇರಾಗ ಎಂಜಾಣೆ ಒಲ್ದುವರ್ಗು ನೀವು ಕುಂದಾಪುರ ಕುಂದಾಪುರ ತುಳು ಬರುತ್ತಾ? ಒಂದೇ ಬರ್ಬೋದು. ಒಂದೇ ಬರ್ತದೆ. 1 year ಆಯ್ತು ಕೆಪಿಟಿಲ್ ಸೇರಿ ಹಾಗೆ ಕಲ್ತಿದ್ದೀರಾ? ಫ್ರೆಂಡ್ಸ್ ಕಲಿಸ್ತಾರೆ. ಸೂಪರ್ ರೀ, ಅದು ಬೇಕಾಗಿರೋದು. ನಾವು ಎಲ್ಲಿಗೆ ಹೋಗ್ತೀವಿ ಅಲ್ಲಿದು ಸ್ವಲ್ಪ ಕಲ್ತ್ರೆ ನಮಗೂ ಇದು ಲ್ಯಾಂಗ್ವೇಜ್ ಗೊತ್ತಾದಂಗೆ ಆಗುತ್ತೆ, ನಾಲೆಜ್ ಬಂದಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಹಾಡು ಹೇಗಿತ್ತು ಅಂತ ಕೇಳುವಂತಹ ಸಮಯ. ಸೊ ಕದ್ರಿ ಮಣಿಕಾಂತ್ ಸರ್, ಹೇಗಾಯಿತು? ಹಾಯ್ ಭಾರ್ಗವ್. ಹಲೋ ಸರ್. ಅದೇ ಪ್ರಿವಿಯಸ್ ರೌಂಡಲ್ಲಿ ಹೇಳಿದಾಗೆ ಯು ಗಾಟ್ ಅ ವೆರಿ ಗುಡ್ ವಾಯ್ಸ್. ಆ ವಾಯ್ಸ್ ಇದು ಟೋನ್ ಟಿಂಬರ್ ಚೆನ್ನಾಗಿದೆ. ಬಟ್ ಅಗೇನ್ ಇದರಲ್ಲಿ ನಾನು ಸ್ವಲ್ಪ ಡಿಸಪಾಯಿಂಟ್ ಆದೆ. ಓವರಾಲ್ ನೀನು ಸಿಂಗ್ ಮಾಡುವಾಗ ಸ್ವಲ್ಪ ಓಪನ್ ಆಗಿ ಹಾಡಬೇಕು. ಹಾಂ ಸರ್. ಇವಾಗ ಸಂಜೆಯ ಆ ಥರ ಕ್ಲೋಸ್ ಮಾಡಿದೆ, ಅದನ್ನು ಓಪನ್ ಆಗಿ ಇನ್ನೂ ಭಾವ ಬೇಕು ಇದಕ್ಕೆ. ದಟ್ಸ್ ವಾಟ್ ಐ ಫೆಲ್ಟ್. ಶ್ರುತಿ ಅಲ್ಲೆಲ್ಲಿ ಮಿಸ್ ಆಯಿತು. ಇನ್ನೂ ಭಾವಪೂರ್ಣವಾಗಿ ಹಾಡಿದರೆ ಭಾವಗೀತೆ ಚೆನ್ನಾಗಿರುತ್ತೆ. ನಾಟ್ ಓನ್ಲಿ ಇನ್ ದಿಸ್ ಭಾವಗೀತೆ ರೌಂಡ್, ಎವ್ರಿ ರೌಂಡ್. ಓಕೆ, ಕಾನ್ಸಂಟ್ರೇಟ್ ಮೋರ್ ಅಂತ. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅದೇ ರೀತಿ ವಿ ಮನೋಹರ್ ಸರ್ ಏನು ಹೇಳ್ತಾರೆ ಕೇಳ ಬನ್ನಿ. ಭಾರ್ಗವ್ ಹಲೋ ಸರ್. ನಮಸ್ತೆ. ನಮಸ್ತೆ. ಅದೇ ಮನೆಯವರು ಹೇಳಿದಂತೆ ಒಳ್ಳೆ ವಾಯ್ಸ್ ಇದೆ ನಿಮಗೆ. ಥ್ಯಾಂಕ್ ಯು ಸರ್. ತುಂಬ ಕಡೆ ಗಮಕಗಳು ಡಿಟೇಲ್ ಬೇಕು. ಹಾಂ ಸರ್. ಆ ಸಂಗತಿಗಳೆಲ್ಲ ನಿಮಗೆ ಆ ಡಿಟೇಲ್ ನೀವು ಇನ್ನೊಂಚೂರು ಪ್ರಾಕ್ಟೀಸ್ ಮಾಡಬೇಕು. ಹಾಂ ಸರ್. ಆ ಭಾವಗೀತೆ ಅಂದರೆ ನ್ಯಾಚುರಲಿ ಎಕ್ಸ್ಪ್ರೆಷನ್ನು. ಸೊ ಅದು ಆ ಎಕ್ಸ್ಪ್ರೆಷನ್ನು ಸಾಲದು, ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಸಂಗೀತ ಕಲಿತಾ ಇದ್ದೀರಾ? ಹಾಂ ಸರ್, ಕಲಿತಾ ಇದ್ದೀನಿ. ಓಕೆ, ಸ್ವರ ಪರಿಚಯ ಚೆನ್ನಾಗಿ ಮಾಡ್ಕೊಳ್ಳಿ. ಹಾಂ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಓಕೆ, ಹೇಗಾಯಿತು? ಕಮೆಂಟ್ಸ್ ಕೇಳಿದ್ಮೇಲೆ ಏನು ಫೀಲ್ ಆಯಿತು? ತಪ್ಪಿರೋದು ಕರೆಕ್ಟ್ ಹೇಳ್ತಾರೆ ಅಲ್ವಾ? ಸರಿ ಮಾಡ್ಕೊಳ್ಬೇಕು. ಅದನ್ನು ನೆಕ್ಸ್ಟ್ ರೌಂಡ್ ಬಂದಾಗ ಇನ್ನು ಪರ್ಫೆಕ್ಟ್ ಆಗಿ ಮಾಡಿ ಸೂಪರ್ ಅಂತ ಅನ್ನಿಸ್ಕೋಬೇಕು ಅಲ್ವಾ? ಹಾಂ ಸರ್. ಸೊ ನೀವು ಕುಂದಾಪುರದಿಂದ ಇಲ್ಲಿ ಬಂದು ಎಜುಕೇಶನ್ ಮಾಡ್ತಾ ಇದ್ರೆ ಹೇಗೆ? ಹಾಂ ಸರ್. ಯಾರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಇಲ್ಲಿಗೆ ಹೋಗು ಅಂತ? ನನ್ನ ಪೇರೆಂಟ್ಸ್, ಪಪ್ಪ ಅಮ್ಮ ಸಪೋರ್ಟ್ ಮಾಡ್ತಾ ಇರ್ತಾರೆ ಅಲ್ವಾ? ಡೆಫಿನೆಟ್ಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ, ಮುಂದಿನ ರೌಂಡಿಗೆ ಹೋಗೋ ಥರ ಆಗಲಿ. Thank you, ಥ್ಯಾಂಕ್ ಯು ಸೋ ಮಚ್. ಓಕೆ, ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಆಗಿರೋವಂಥ ಪರ್ಫಾರ್ಮೆನ್ಸ್. ಜಡ್ಜಸ್ ಅಂತೂ ಇನ್ಯಾರು ಬರ್ತಾರೆ, ಇನ್ನು ಅದಕ್ಕಿಂತ ಬೆಸ್ಟ್ ಯಾರು ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಬಟ್ ಏನೇ ಆದರೂ ನಮ್ಮ ಪರ್ಮಿಷನ್ ಇಲ್ಲದೆ ಇನ್ನೊಬ್ಬರು ಬರೋಂಗಿಲ್ಲ. ಯಾಕೆಂದರೆ ಇಟ್ಸ್ ಟೈಮ್ ಫಾರ್ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಬ್ರೇಕ್ ಆದಮೇಲೆ ಮತ್ತೆ ನೋಡೋಣ. ಆ್ಯಂಡ್ ಟೇಕ್ ಎ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್. ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್. ಈ ಕಾರ್ಯಕ್ರಮ ಏನೋ ಒಂದು ರೀತಿಯಲ್ಲಿ ಖುಷಿ ಕೊಡುತ್ತೆ. ಒಂದು ಕಡೆ ಮನೋರಂಜನೆ ಸಿಗುತ್ತೆ, ಒಂದು ಕಡೆ ಬ್ಯೂಟಿಫುಲ್ ಆಗಿರುವಂತಹ ಹಾಡನ್ನು ಕೇಳುವಂತಹ ಅವಕಾಶ ಸಿಗುತ್ತೆ, ಒಂದು ಕಡೆ ಅದ್ಭುತವಾಗಿರುವಂತಹ ಜಡ್ಜ್ಗಳು ಕೊಡುವಂತಹ ಮಾಹಿತಿ, ಅವರ ಎಕ್ಸ್ಪೀರಿಯನ್ಸ್, ಇದೆಲ್ಲ ಒಟ್ಟು ಸೇರಿ ಜನರು ಒಂದು ರೀತಿಯಲ್ಲಿ ಒಂದು ಕಾರ್ಯಕ್ರಮದ ಫ್ಯಾನ್ಸ್ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇನ್ನೊಂದು ಹಾಡನ್ನು ಕೇಳುವಂತಹ, ಇನ್ನೊಂದು ಕಂಟೆಸ್ಟೆಂಟನ್ನು ಕರೆಯುವಂತಹ ಸಮಯ. ಕಳೆದ ರೌಂಡಲ್ಲಿ ತುಂಬ ಚೆನ್ನಾಗಿ ಹಾಡಿ ತುಂಬ ಒಳ್ಳೆಯ ಕಮೆಂಟ್ಸನ್ನು ಪಡೆದಂಥವರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ನಂದಿನಿ ಅವರು ಬಂಟ್ವಾಳದಿಂದ ಬರ್ತಾ ಇದ್ದಾರೆ. ಯಾವ ರೀತಿ ಇರುತ್ತೆ ಅವರ ಭಾವ, ಯಾವ ರೀತಿ ಇರುತ್ತೆ ಅವರ ಭಾವಗೀತೆ
ಅದಕ್ಕೆ ಉತ್ತರ ಅವರೇ ಕೊಡಬೇಕು ಇಲ್ಲಿಗೆ ಬಂದ ಮೇಲೆ. ಸೊ ಪ್ಲೀಸ್ ವೆಲ್ಕಮ್ ನಂದಿನಿ ಫ್ರಮ್ ಬಂಟ್ವಾಳ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮನ ಮನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಅದರೊಳು ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಅದರೊಳು ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂದಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಅದರೊಳು ಕರಗಲಾರೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸಾವಿರ ಹೊಳೆಗಳು ತುಂಬಿ ಹರಿದರೂ ಒಂದೇ ಸಮನಾಗಿ ಹೋದಂತೆ. ಸಾವಿರ ಹೊಳೆಗಳು ತುಂಬಿ ಹರಿದರೂ ಒಂದೇ ಸಮನಾಗಿ ಹೋದಂತೆ. ಸುನೀಲ ವಿಸ್ತರ ತರಕ ಶೋಭಿತ ಗಂಭೀರಾಂಬುದಿ ತಾನಂತೆ. ಮುನ್ನೀರವಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ ಅದರೊಳು ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ.
ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ 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 ಕಾಣದ ಕಡಲನು ಸೇರಬಲ್ಲೆ ನೀನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆ ನೀನು. ಸೇರಬಹುದೇ ನಾನು ಕಡಲ ನೀಲಿಯೊಳು, ಕರಗಬಹುದೇ ನಾನು, ಕರಗಬಹುದೇ ನಾನು, ಕರಗಬಹುದೇ ನಾನು. ಓಕೆ, ನಂದಿನಿ ಅವರ ಒಂದು ಹಾಡನ್ನು ಕೇಳ್ಕೊಂಬಂದಾಯಿತು. ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅಂತ ಹೇಳ್ಬೋದು. ತುಂಬ ಜನರಿಗೆ ಫೇವ್ರೆಟ್ ಸಾಂಗ್ ಇದು, ಅದನ್ನು ಚೂಸ್ ಮಾಡಿದ್ದೀರಾ. ಸೊ ಆ ಹಾಡು ಕೇಳಿದಾಗಲೇ ಕನೆಕ್ಟ್ ಆಗಿಬಿಡುತ್ತೆ. ಸೊ ಅಷ್ಟೊಂದು ಅರ್ಥ ಗರ್ಭಿತವಾಗಿರುವಂಥ ಹಾಡು ಹೇಗೆ ಅನ್ನಿಸ್ತು ಅಂತ ಕೇಳೋಣ. ಗುರು ಸರ್ ಹೇಳಿ, ಹೇಗಾಯಿತು? ಇದು ಅಶ್ವಥ್ ಸರ್ ಅವರ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸಾಂಗ್ ಇದು. ಎಲ್ರಿಗೂ ಅಂದರೆ ಹೆಚ್ಚಾಗಿ ಎಲ್ಲ ಬಾಯ್ಪಾಠನೇ ಇದೆ ಈ ಸಾಂಗ್. ಶಿವರುದ್ರಪ್ಪ ಅವರ ಸಾಹಿತ್ಯ. ಸೊ ಡೆಫಿನೆಟ್ ಆಗಿ ಈ ಅರ್ಧ ಗೆದ್ದಿರುತ್ತೆ ಅಂದರೆ ಸಾಹಿತ್ಯ. ಆ ಟೈಮಲ್ಲಿ ಹೆಂಗಿತ್ತು ಅಂದರೆ, ಇದೆಲ್ಲ ರೆಕಾರ್ಡಿಂಗ್ ಆಗುವಾಗ ನಾನು ಆಗ ಬೆಂಗಳೂರಲ್ಲಿ ಸ್ಟುಡಿಯೋ ಕಲ್ಚರ್ ಅಂತ ಶುರುವಾಗಿದೆ ಅಷ್ಟೇ. ಫಸ್ಟ್ ನನ್ನ ಲೆಕ್ಕದಲ್ಲಿ ಇದೆಲ್ಲ ಅರವಿಂದ್ ಸ್ಟುಡಿಯೋದಲ್ಲಿ ರೆಕಾರ್ಡ್ ಆಗಿದ್ದು, ಸರಿನಾ? ನಾನು ಸ್ಟುಡಿಯೋಗಾಗ ಹೋಗ್ತಾ ಇದ್ದೆ. ದಟ್ ವಾಸ್ ದ ಫಸ್ಟ್ ರೆಗ್ಯುಲರ್, ಅಂದರೆ ಈಗ ಬೇಸಿಕ್ ಫಿಲ್ಮ್ ಸ್ಟುಡಿಯೋ ಬಿಟ್ಟು ಬೇಸಿಕ್ ಸ್ಟುಡಿಯೋ ಇದರಲ್ಲಿ ರೆಕಾರ್ಡ್ ಆಗ್ತಾ ಇತ್ತು. ಸೊ ಇದು ಪ್ಲೇಯಿಂಗ್ ಅಂದರೆ ಪ್ಲೇಯರ್ಸ್ ಹೆಚ್ಚಾಗಿ ಎಲ್ಲ ಪರಿಚಯದವರೇ. ಆಗ ನಮಗೂ ಕೆಲಸ ಇಲ್ಲದಾಗ ಹೋಗಿ ಸ್ಟುಡಿಯೋದಲ್ಲಿ ಸುಮ್ಮನೆ ರೆಕಾರ್ಡಿಂಗ್ ನೋಡ್ತಾ ಇದ್ದೆ ನಾನು. ಸೊ ಆ ಟೈಮಲ್ಲಿ ರೆಕಾರ್ಡ್ ಆದ ಸಾಂಗ್ ಇದು. ಒನ್ ಆಫ್ ಮೈ ಫೇವ್ರೇಟ್ಸ್ ಟು. ಚೆನ್ನಾಗಿ ಹಾಡಿದೆಯಾ, ಬಟ್ ನೇಸಲ್ ತುಂಬ ಇದೆ ನಂದಿನಿ. ಮಾಡ್ಯುಲೇಷನ್ಸ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಹಾಡು. ದೆನ್ ಎವ್ರಿಥಿಂಗ್, ಆಲ್ ದ ಕ್ಯಾಲ್ಕುಲೇಷನ್ಸ್, ಎವ್ರಿಥಿಂಗ್ ವಾಸ್ ರೈಟ್. ಸ್ವಲ್ಪ ಮುಗಲ್ ಬರ್ತಾ ಇದೆ, ಅದನ್ನು ಸ್ವಲ್ಪ ರೆಡಿ ಮಾಡಬೇಕು. ಓಕೆ ಸರ್. ಏನು ಮಾಡ್ತೀಯಾ? ಟ್ರೈ ಮಾಡ್ತೇನೆ ಸರ್. ತುಳು ಬರುತ್ತಾ? ಬರ್ಪುಣತ ಮೂಂಕುಡು ಬಣ್ಣಲ ಕಾಪಿ ನೀಕಿದ ಅನ್ಬೋತೆ ಸರಿ ಮಂತನು ಎಂಜ ಮುಂಕು ಮುಚ್ಚಿಗ ಮುಂಕು ದೆತ್ತು ದೆತ್ತು ಬಿಡಿನ ಬಾಯ್ಡ್ ಬಂದಡತೆ ಬಾಯ್ಡ್ ಓಪನ್ ಮಲ್ತನಾಡು ಪದ್ಯ ಪನ್ನಗ ಈ ಪನ್ನಿಗೆ ಕಾಣದ ಕಡಲಿಗೆ ಪನ್ನಿಗೆ ಕಾಣದ ಕಡಲಿಗೆ ಒಂದೇ ಓಪನ್ ಉಂಡು ಎಕ್ಕಡೆ ಬಂದಿಲ್ಲ ಕಮನ್ ಪನ್ನಿ ಪನ್ನಿ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಆ್ಯಕ್ಚುಲಿ ಇಂಚ ಬಂತು ಎಕಡೆ ಪಣ್ಣಗೆ ಇಟ್ ವಾಸ್ ಮೋರ್ ನೇಸಲ್ ಫುಲ್ ಒಂದೇ ನೇಸಲ್ ಇತ್ತಂದು ಏಪಲ ಮೂಂಕು ಪತ್ತದ ಬಣ್ಣ ಗೊತ್ತಾಪುಂಡು ಮೂಂಕು ಬ್ಲಾಕ್ ಮಲ್ತ ಬಣ್ಣ ಕ್ಲೀನ್ ಗೊತ್ತಾಪುಂಡು ಓಪನ್ ಬಣ್ಣದಾದ ಕ್ಲೋಸ್ ಬಣ್ಣದಾದ ಅನ್ನ ಮೂಂಕು ಮುಚ್ಚಿದ ಪಂಡದು ಅಭ್ಯಾಸ ಮಲ್ಪೋಡು ಅಂಕಾರ ಉನ್ನಕ್ಕೆ ಮಾತ್ರ ಮೂಕ್ ಯೂಸ್ ಆಪುಂಡು ನಾ ಮಾ ಇಂಚಿನ ಶಬ್ದಕ್ಕೆ ಮಾತ್ರ ಮೂಕ್ ಯೂಸ್ ಆಪುಂಡು ಬೇತ ಪೂರ ಇಟ್ ಶುಡ್ ಬಿ ದೊಂಡೆಡದೆ ಬರೋಡು ಸ್ಟ್ರೈಟ್ ಮೂಕು ಜಾಸ್ತಿ ಯೂಸ್ ಆಯ್ರವಲ್ಲಿ ಓಕೆ ಅವ್ರು ಪ್ರಾಕ್ಟೀಸ್ ಮಲ್ತನಾಗ ಅವರ ಮೂಕು ಮುಚ್ಚಿದ ಪಂದು ಗೊತ್ತಾಪುಂಡು ಓಕೆ ಓಕೆ ಸರ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಕರೆಕ್ಟ್ ಅರ್ಥ ಅಂತಲೇ ಮೂಗು ಮುಚ್ಚಿದ್ದು ಪ್ರಾಕ್ಟೀಸ್ ಮಾತ್ರ ನೆಕ್ಸ್ಟ್ ಬಂಡ ಬಂಗ ವೈರಾಗ ಎನಿವೇಸ್ ರಾಜ್ಗೋಪಾಲ್ ಸರ್ ಎಂಚಾಣ ಸರ್ ನಂದಿನಿ ಎಸ್ ಸರ್ ಒನ್ ಆಫ್ ದ ಫೇಮಸ್ ಸಾಂಗ್ ಇವನ್ ಮೈ ಪರ್ಸನಲ್ ಫೇವರೆಟ್ ಸಾಂಗ್ ಆಲ್ಸೋ ಒಳ್ಳೆ ಹಾಡಿದಿರಿ ಏನಂದರೆ ಆಡಿಯೋ ವಿಡಿಯೋ ನೋಡಿದಾಗ ನಿಮ್ಮದು ಎಕ್ಸ್ಪ್ರೆಷನ್ ಎಲ್ಲ ಸರಿ ಇತ್ತು ಬಟ್ ಕಣ್ಣು ಮುಚ್ಕೊಂಡು ಕೇಳಿದರೆ ಸ್ವಲ್ಪ ಎಕ್ಸ್ಪ್ರೆಷನ್ ಇನ್ನೂ ಬೇಕಂತ ಅನಿಸ್ತಾ ಇತ್ತು ಕೆಲವು ಕಡೆ ಎಲ್ಲ ಸ್ವಲ್ಪ ಕಡಿಮೆ ಅಂತ ಅನಿಸಿದೆ ಪರ್ಟಿಕ್ಯುಲರ್ ಈ ಸಾಂಗಿಗೆ ಆಮೇಲೆ ಎಲ್ಲಿರುವುದೋ ಮನ ಎಂತಿರುವುದೋ ಮನ ಅಲ್ಲೆಲ್ಲ ತುಂಬ ಚೆನ್ನಾಗಿ ಬಂತು ಚರಣ ಓಪನಿಂಗ್ ಎಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಎಕ್ಸ್ಪ್ರೆಷನ್ ಬೇಕಂತ ಅನಿಸ್ತಾ ಇತ್ತು ಬಟ್ ಈ ಸಾಂಗ್ ಎಲ್ಲರೂ ಕೇಳಿ ಕೇಳಿ ತುಂಬ ನಮಗೆ ಇದಾಗಿದೆಯಲ್ಲ ಕೇಳ್ಕೊಂಡಿದ್ದೇವೆ ಹಾಗಾಗಿ ಸ್ವಲ್ಪ ಬೇಕಂತ ಅನಿಸ್ತಾ ಇತ್ತು ಓವರ್ ಆಲ್ ತುಂಬ ಚೆನ್ನಾಗಿದೆ ನಾನು ಹೇಳ್ದಂಗೆ ಆಡಿಯೋ ಎರಡೂ ನೋಡಿದರೆ ಇಟ್ಸ್ ಪರ್ಫೆಕ್ಟ್ ಜಸ್ಟ್ ಸಾಂಗ್ ಮಾತ್ರ ಕೇಳಿದಾಗ ಸ್ವಲ್ಪ ಲ್ಯಾಕಿಂಗ್ ಅಂತ ಅನಿಸ್ತಾ ಇತ್ತು ಅದರ್ವೈಸ್ ವೆರಿ ಗುಡ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ನೆಕ್ಸ್ಟ್ ರೌಂಡ್ಗೆ ಬಂದ ದಾದಾನ್ ಬರೀರಿ
బాయ్ పనిపారు సో ఈయన మూం కొంచెం అధిక ప్రసంగాలు బయట పనుడు ಬಾಯ್ ಉಂಡು ಐತ ಬೇರೆ ಮಲ್ಪಡವು ನಾವೇ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಲಾಟ್ ಓಕೆ 2 ಹಾಡುಗಳನ್ನು ಕೇಳ್ಕೊಂಬಂದಾಯಿತು ತುಂಬಾ ಖುಷಿ ಕೊಡುವಂತಹ ಹಾಡುಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಡುವಂತಹ ಪ್ರಯತ್ನವನ್ನು ಎಲ್ಲ ಕಂಟೆಸ್ಟೆಂಟ್ಸ್ ಮಾಡ್ತಾ ಇದ್ದಾರೆ ಓಕೆ ಇಲ್ಲಿಗೆ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸುವಂತಹ ಸಮಯ ಭಾವಗೀತೆಯ ಭಾವದಲ್ಲಿ ಮುಳುಗಿ ಮಿಂದು ಮತ್ತೆ ಎದ್ದು ನೆಕ್ಸ್ಟ್ ಎಪಿಸೋಡ್ಗೆ ನಾವು ಬರಬೇಕಾಗಿದೆ ಸೊ ಇವತ್ತಿನ ಶೋನ ಮುಗಿಸುವಂಥ ಟೈಮಲ್ಲಿ ಯಾರೆಲ್ಲ ಕಾರ್ಯಕ್ರಮ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ದೇವರು ಯಾರ್ಯಾರಿಗೆ ಐಶ್ವರ್ಯ ಸರ್ವಸುಖ ಸಂಪತ್ತು ಸೌಭಾಗ್ಯ ನೆಮ್ಮದಿ ಎಲ್ಲ ಕೊಡಲಿ. ಅದರ ಅರ್ಥ ಯಾರು ನೋಡಿಲ್ಲ ಅವ್ರಿಗೆ ಕೊಡಬಾರ್ದು ಅಂತಲ್ಲ, ಎಲ್ರಿಗೂ ಕೊಡಲಿ ಆ್ಯಂಡ್ ಎಲ್ಲರೂ ಕಾರ್ಯಕ್ರಮ ನೋಡೋ ಥರ ಆಗಲಿ. ಆ್ಯಂಡ್ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಆಶಿಸ್ತಾ ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-Star Boiled Rice, shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, Citadel Developers.